ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದು ಇಂದಿಗೆ ವರ್ಷ ಕಳೆದಿದೆ. ಸುಳ್ಯ ಬಿಜೆಪಿ ಮಂಡಲ ಪ್ರವೀಣ್ ಸಂಸ್ಮರಣಾರ್ಥ ರಕ್ತದಾನ ಶಿಬಿರ ಆಯೋಜಿಸಿದೆ. ಬಳ್ಳಾರಿಯಲ್ಲಿರುವ ಪ್ರವೀಣ್ ನೆಟ್ಟಾರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರಕ್ತದಾನ ಶಿಬಿರಕ್ಕೆ ಸುಳ್ಯ ಶಾಸಕಿ ಭಾಗೀರಥಿ ಮುರುಳರಿಂದ ಚಾಲನೆ ನೀಡಿದ್ದಾರೆ. ಪ್ರವೀಣ್ ಕುಟುಂಬಕ್ಕೆ ಬಿಜೆಪಿ ಪಕ್ಷ, ಹಿಂದೂ ಸಂಘಟನೆಗಳು ಎಲ್ಲಾ ರೀತಿಯ ನೆರವು ನೀಡಿದೆ. ಪ್ರವೀಣ್ ನೆಟ್ಟಾರು ಪತ್ನಿ ನೂತನ ಕುಮಾರಿ ಮಾಧ್ಯಮ ಜೊತೆ ಮಾತಾಡಿ, ಬಿಜೆಪಿ ಸಂಘಟನೆಗಳು ಪ್ರವೀಣ್ನನ್ನು ತಮ್ಮ ಮನೆ ಮಗನಾಗಿ ನೋಡಿಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಪ್ರವೀಣ್ನ ಕನಸಿನ ಮನೆ ನಿರ್ಮಿಸಲಾಗಿದೆ. ಇವತ್ತು ಪ್ರವೀಣ್ ಅವರ ಸ್ಮರಣೆಯ ದಿನ. ಇವತ್ತು ಇಲ್ಲಿ ಒಂದು ರಕ್ತದಾನ ಶಿಬಿರ ಭಾಜಪದ ಸುಳ್ಯ ಮಂಡಲದ ವತಿಯಿಂದ ಯುವ ಮೋರ್ಚಾದ ಕಡೆಯಿಂದ ಜಂಟಿಯಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಇನ್ನಷ್ಟು ಜನರಿಗೊಂದು ನೆರವಾಗಲಿ ಅಂತ ಹೇಳುವುದು ಎಲ್ಲ ಕಾರ್ಯಕರ್ತರ ಆಶಯ. ಇದೊಂದು ಉತ್ತಮ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಾನು ಹಾರೈಸ್ತೇನೆ. ಪ್ರವೀಣ್ ಅವರ ಘಟನೆ ಹತ್ಯೆ ಆದಂದಿಂದ ಇಂದಿನ ತನಕ ನಮ್ಮ ಜೊತೆಗೆ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಸಂಘ ಪರಿವಾರದವರು ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ನಿಂತಿದ್ದಾರೆ. ಇನ್ನು ಮುಂದೆಯೂ ಅವರು ನಮ್ಮ ಜೊತೆಗಿರ್ತಾರೆ ಅಂತ ಹೇಳುವ ನಂಬಿಕೆ ನನಗಿದೆ. ನಮ್ಮ ಕುಟುಂಬದ ಆಧಾರ ಸ್ತಂಭ ಆಗಿದ್ದವರು ಕಂಡಂತಹ ಕನಸನ್ನು ನನಸು ಮಾಡುವಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಸಂಸದರು ಆದ ಶ್ರೀ ನಳಿನ್ ಕುಮಾರ್ ಸರ್ ಅವರು ನಮ್ಮ ಜೊತೆ ಸಹಕರಿಸಿದರು. ಅದೇ ರೀತಿ ಅವರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಸಂಘ ಪರಿವಾರದವರು, ಸ್ಥಳೀಯ ಮುಖಂಡರು ನಮ್ಮ ಜೊತೆ ಅಂದಿನಿಂದ ಇಂದಿನ ತನಕ ಒಂದು ಉತ್ತಮ ರೀತಿಯಲ್ಲಿ ಮನೆ ಮಗನನ್ನು ಕಳ್ಕೊಂಡಿದ್ರು ಅವರ ಸ್ಥಾನದಲ್ಲಿ ನಿಂತು ಏನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಪ್ರವೀಣ್ ಅವರ ಬಲಿದಾನ ಎಲ್ಲೂ ವ್ಯರ್ಥ ಆಗಬಾರ್ದು ಅಂತ ಹೇಳುವುದು ನನ್ನ ಅನಿಸಿಕೆ. ಈ ಹತ್ಯೆಯ ತನಿಖೆಯನ್ನು ಎನ್ಐಎಗೆ ವಹಿಸಿದ್ರು. ನಮ್ಮ ಕೇಂದ್ರ ಸರ್ಕಾರದಿಂದ ವಿಶೇಷ ಮುತುವರ್ಜಿಯಲ್ಲಿ ಈ ತನಿಖೆಯನ್ನು ಎನ್ಐಎಗೆ ವಹಿಸಿಕೊಟ್ರು. ಎನ್ಐಎ ಅಧಿಕಾರಿಗಳು ಈ ಒಂದು ಕೆಲಸನ ಅತಿ ಉತ್ತಮ ರೀತಿಯಲ್ಲೇ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಹಂತದ ತನಕ ತಂದು ನಿಲ್ಲಿಸಿದ್ದಾರೆ. ಇನ್ನು ಮುಂದೆಯೂ ಅದೊಂದು ಒಳ್ಳೆ ರೀತಿಯಲ್ಲೇ ನಡೀತದೆ ಅಂತ ಹೇಳುವ ಭರವಸೆ ನಮಗಿದೆ. ಅಧಿಕಾರಿ ವರ್ಗದವರು ಎಲ್ಲರೂ ಉತ್ತಮ ರೀತಿಯಲ್ಲೇ ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ.